ಬಹರೇನ್ನಲ್ಲಿ ಉದ್ಯೋಗ ನಿಮಿತ್ತ ವಾಸವಿರುವ ಹವ್ಯಾಸಿ ಯಕ್ಷ ಕಲಾವಿದರು ಒಟ್ಟುಗೂಡಿ ಸೇವಾ ರೂಪದಲ್ಲಿ ಮಣಿಕಂಠ ವಿಜಯ ಎಂಬ ಯಕ್ಷಗಾನ ಪ್ರಸಂಗವನ್ನು ಶ್ರೀ ಗುರುವಾಯೂರು ದೇವರ ಸನ್ನಿಧಿಯಲ್ಲಿ ಯಶಸ್ವಿಯಾಗಿ ಆಡಿ ತೋರಿಸಿದರು. ಸುಮಾರು 500ಕ್ಕೂ ಹೆಚ್ಚು ಯಕ್ಷಗಾನ ಪ್ರೇಮಿಗಳು ಈ ಯಕ್ಷಗಾನ ಪ್ರದರ್ಶನಕ್ಕೆ ಸಾಕ್ಷಿಯಾಗಿ ಯಕ್ಷಗಾನವನ್ನು ವೀಕ್ಷಿಸಿ ಸಂತೋಷಪಟ್ಟರು. ಖ್ಯಾತ ಯಕ್ಷಗಾನ ಕಲಾವಿದರಾದ ದೀಪಕ್ ಪೇಜಾವರ ಅವರು ದೀರ್ಘ ಕಥೆಯೊಂದನ್ನು ಅರ್ಥಪೂರ್ಣವಾಗಿ ಕಿರಿದುಗೊಳಿಸಿ ತಂಡದ ಕಲಾವಿದರ ಇತಿಮಿತಿಗಳನ್ನು ಅರಿತು ತಿದ್ದಿ ತೀಡಿ ಪ್ರಸಂಗ ದಿಗ್ದರ್ಶನ ಮಾಡಿದ್ದು ಮಾತ್ರವಲ್ಲದೆ ಮಣಿಕಂಠನಾಗಿ ಜೀವ ತುಂಬಿ ಅಭಿನಯಿಸಿ ರಂಗದ ಮೇಲೆ ವಿಜೃಂಭಿಸಿದ್ರು. ದ್ವೀಪದ ಖ್ಯಾತ ಭಾಗವತರಾದ ನಾರಾಯಣ್ ಪಂಚತೊಟ್ಟಿಯವರು ತಮ್ಮ ಕಂಚಿನ ಕಂಠದಿಂದ ಯಕ್ಷಗಾನ ಪ್ರದರ್ಶನಕ್ಕೆ ಹೆಚ್ಚಿನ ಮೆರುಗನ್ನ ನೀಡಿದ್ರು. ಧನಂಜಯ ಕಿನ್ನಿಗುಳಿ ಚೆಂಡೆಯಲ್ಲೂ ರೋಷನ್ ಕೋಟ್ಯನ್ ಮದ್ದಳೆಯಲ್ಲೂ ಪೈಪೋಟಿಗೆ ಇಳಿದವರಂತೆ ಅದ್ಭುತ ಪ್ರದರ್ಶನವನ್ನ ನೀಡಿದ್ರು. ತಮಗೆ ದೊರೆತ ಪಾತ್ರಗಳಿಗೆ ಜೀವ ತುಂಬಿ ಅಭಿನಯಿಸಿ ರಾಜೇಶ್ ಮಾವಿನಕಟ್ಟೆ, ಸಚಿನ್ ಪಾಟಾಳಿ, ಜೀವಿತೇಶ್ ಪೂಂಚಾ, ಶೋಭಾ ರಾಮ್ಪ್ರಸಾದ್ ಅಮ್ಮಿನಡ್ಕ, ತೀರ್ಥ ಗಣೇಶ್ ಮೊದಲಾದವರು ನೆರೆದ ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರರಾದರು. ಬಾಲಕ ಮಾಸ್ಟರ್ ಮಹಸ್ವಿನ್ ರಾವ್ ಪೇಜಾವರ ಹರಿಹರನಾಗಿ ರಂಗ ಪ್ರವೇಶವನ್ನ ಮಾಡಿ ತಾನು ಭವಿಷ್ಯದ ಭರವಸೆಯ ಕಲಾವಿದನಾಗಿ ರೂಪುಗೊಳ್ಳುವ ಸೂಚನೆಯನ್ನ ನೀಡಿದ್ರು. ವೇಷಭೂಷಣ ಕಟ್ಟುವಿಕೆಯಲ್ಲಿ ಸಂಪತ್ ಶೆಟ್ಟಿ ಬೇಲಾಡಿ, ಸತೀಶ್ ಕೊಲ್ಯ, ರಂಗ ಸಜ್ಜಿಕೆಯಲ್ಲಿ ಸುನಿಲ್ ಪೂಜಾರಿ, ಅರವಿಂದ, ಅಯ್ಯಪ್ಪ ಎಡನೀರು, ಉದಯ್ ಮೊದಲಾದವರು ಸಹಕರಿಸಿದ್ದಾರೆ. ಧ್ವನಿ ಬೆಳಕು ಸಂಯೋಜನೆಯಲ್ಲಿ ಜಗದೀಶ್ ಜೆಪ್ಪು, ಕರುಣಾಕರ್ ಪದ್ಮಶಾಲಿಯವರು ಸಹಕರಿಸಿದ್ರು. ಇದೇ ಸಂದರ್ಭದಲ್ಲಿ ಜರುಗಿದ ಸಭಾ ಕಾರ್ಯಕ್ರಮದಲ್ಲಿ ಭಾಗವತರಾದ ನಾರಾಯಣ್ ಪಂಚತೊಟ್ಟಿಯವರನ್ನ ಯಕ್ಷಗಾನ ಕಲಾ ಪ್ರೇಮಿಗಳ ಪ್ರೀತಿ, ವಿಶ್ವಾಸ, ಅಭಿಮಾನದ ದ್ಯೋತಕವಾಗಿ ಶಾಲು ಹೊದಿಸಿ ಫಲಪುಷ್ಪಗಳೊಂದಿಗೆ ಸ್ಮರಣಿಕೆಯನ್ನ ನೀಡಿ ಸನ್ಮಾನಿಸಲಾಯಿತು. ವೇದಿಕೆಯಲ್ಲಿ ಅತಿಥಿಗಳಾಗಿ ಪಾಲ್ಗೊಂಡ ಗುರುವಾಯೂರು ದೇವಾಲಯದ ಸಮಿತಿ ಅಧ್ಯಕ್ಷರಾದ ಇಂದುಶೇಖರ್ ವರ್ಮಾ, ಪ್ರದೀಪ್ ಶೆಟ್ಟಿ, ಕಿರಣ್ ಉಪಾಧ್ಯಾಯ, ರಾಜ್ಕುಮಾರ್, ಸತೀಶ್ ಉಳ್ಳಾಲ್, ಸತೀಶ್ ಕೊಲ್ಯ, ನವೀನ್ ಭಂಡಾರಿ, ಗಣೇಶ್ ಮಾಂಡಲ ಮುಂತಾದವರು ಉಪಸ್ಥಿತರಿದ್ದರು. ಯಕ್ಷಗಾನ ಪ್ರದರ್ಶನದ ನಂತರ ನೆರೆದವರಿಗೆ ವಿಶೇಷ ಊಟದ ವ್ಯವಸ್ಥೆಯಿತ್ತು. ಈ ಒಟ್ಟು ಕಾರ್ಯಕ್ರಮವನ್ನು ಚೇತನ ರಾಜೇಂದ್ರ ಹೆಗ್ಡೆ, ಶ್ವೇತಾ ದೀಪಕ್ ರಾವ್ ಅವರು ನಿರೂಪಿಸಿದ್ರು. ಕಮಲಕ್ಷ ಮೀನ್, ವಿ4 ನ್ಯೂಸ್, ಬಹರೇನ್.